ಕೊರೋನಾ ಲಾಕ್ಡೌನ್ ದಾತ್ರ ಬೆನ್ಪುನ ವರ್ಗ ಮಧ್ಯಮ ವರ್ಗದಕ್ಲು ದಿಂಜ ಬಂಗಡುಲ್ಲೆರು ಇಂದು ನಮ್ಮ ಮಾನವೀಯತೆಡು ಸೇವೆ ಮಲ್ಪೆರ ಅವಕಾಶ ಇಂಚಿತ್ತಿನ ಸಂಕಷ್ಟದ ದಿನಕ್ಲೆಡು ಪರಸ್ಪರ ಒರಿಯೊಗೋರಿ ಸಗಾಯ ಆವಡು ಪಣದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಶ್ರೀ ಇಕ್ಬಾಲ್ ಸಾಮಣಿಗೆ ಸಂದೇಶ ಕೊಡ್ತಿರು. ಈಗ ಕೋವಿಡ್ ಎರಡನೇ ಹಂತದಲ್ಲಿ ನಾವೀಗ ಇದ್ದೇವೆ. ಎರಡನೇ ಹಂತದಲ್ಲಿ ಈಗ ತಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ತಾನೇ 44 ಪೇಷಂಟ್ ಒಂದೇ ದಿವಸದಲ್ಲಿ ಪಾಸಿಟಿವ್ ಬಂದದ್ದರಿಂದ ನಾವು ಸ್ವಲ್ಪ ಚಿಂತೆಯಲ್ಲಿದ್ದೇವೆ. ಇನ್ನು ಮುಂದೆ ಇದು ಜಾಸ್ತಿ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದರಿಂದ ನಾವು ಆದಷ್ಟು ಎಲ್ಲರೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಮ್ಮನ್ನು ನಾವೇ ದಿಗ್ಬಂಧನೆಗೆ ಒಳಪಡಿಸಿ ಆದಷ್ಟು ನಾವು ಜಾಗರೂಕರಾಗಿರಬೇಕು. ಅದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗೆಯೇ ನಮಗೆ ಇನ್ನು ಮುಂದಿನ 2-3 ದಿವಸದ ಮುಂದಿನ ಕೆಲವು ದಿವಸದಲ್ಲಿ ರಂಜಾನ್ ತಿಂಗಳು ಬರ್ತಾ ಇದೆ. ನಮ್ಮ ಪುಣ್ಯ ತಿಂಗಳಲ್ಲಿ ನಮ್ಮದು ಉಪವಾಸದೊಟ್ಟಿಗೆ ಹಲವು ನಮ್ಮ ಪ್ರಾರ್ಥನೆಗಳನ್ನು ನಾವು ಮಸೀದಿಯಲ್ಲಿ ಯಾವಾಗಲೂ ನಿರ್ವಹಿಸುವುದು. ಹಾಗೆ ಈ ಸಲ ನಾವು ಆದಷ್ಟು ಮನೆಯಲ್ಲೇ ನಿಂತುಕೊಂಡು ಎಲ್ಲ ಪ್ರಾರ್ಥನೆಗಳನ್ನು ನಿರ್ವಹಿಸಬೇಕಾಗಿದೆ. ಅದರೊಟ್ಟಿಗೆ ನಾವು ಈಗ ರಂಜಾನ್ ತಿಂಗಳಲ್ಲಿ ಬರುವಂಥ ನಾವು ಒಂದು ಪುಣ್ಯ ಮಾಸದಲ್ಲಿ ನಾವು ದಾನ ಧರ್ಮಕ್ಕೆ ಅತ್ಯುತ್ತಮ ಮಹತ್ವದ ತಿಂಗಳಾಗಿದ್ದರಿಂದ ಹೆಚ್ಚು ಪುಣ್ಯವು ಪ್ರಾಪ್ತಿಯಾಗುವ ತಿಂಗಳಾಗಿದ್ದರಿಂದ ನಾವು ಆದಷ್ಟು ನಮ್ಮ ನೆರೆಕರೆ ನಮ್ಮ ಸಂಬಂಧಿಕರಾಗಿರ್ಬೋದು ಬಡವರು ನಿರ್ಗತಿಕರನ್ನು ಆದಷ್ಟು ನಾವು ಗುರುತಿಸಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡುವಂಥ ಒಳ್ಳೆಯ ಉತ್ತಮ ಸಮಯವಾಗಿದೆ. ಆದಷ್ಟು ನಾವು ಅವರ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಅವರಿಗೆ ಬೇಕಾದಂತಹ ವಸ್ತುಗಳಾಗಿರ್ಬೋದು ಈಡೇರಿಸುವುದು ನಮ್ಮ ಕರ್ತವ್ಯ. ನಾವೀಗ ಬಡ ನಿರ್ಗತಿಕರು ಕಡು ಬಡವರು ಮಾತ್ರವಲ್ಲ, ಈಗ ನಮಗೆ ಮಧ್ಯಮ ವರ್ಗದವರು ಸಹ ತುಂಬ ಸಂಕಷ್ಟಕ್ಕೀಡಾಗಿದ್ದಾರೆ. ದಿನಗೂಲಿ ಕಾರ್ಮಿಕರಿರ್ಬೋದು, ಡೈಲಿ ದಿವಸಗಳು ದುಡಿದು ಮನೆಗೆ ತರುವಂಥ ಸಾಮಗ್ರಿಗಳನ್ನು ಅವತ್ತಿನ ದಿವಸವೇ ತರುವಂತೆ ಇರ್ಬೋದು. ಇವರ ಕೆಲಸವಿಲ್ಲದೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದರೂ ನಾವು ಈಗ ಈ ರಂಜಾನ್ ತಿಂಗಳಲ್ಲಿ ಕೊಡುವ ದಾನ ಧರ್ಮಗಳನ್ನು ಹೆಚ್ಚೆಚ್ಚಾಗಿ ಕೊಟ್ಟು ಅದರ ಒಟ್ಟಿಗೆ ನಾವು ಈಗ ಕೆಲವು ಮಧ್ಯಮ ವರ್ಗದವರಿಗೆ ಇದು ಕೆಲವು ಪಡೆಯಲಿಕ್ಕೆ ಸಹ ಸ್ವಲ್ಪ ಸಂಕೋಚ ಆಗ್ತಾಯಿದೆ. ನಾವು ಕೆಲವು ನಮ್ಮ ಕ್ಯಾಮರಾವನ್ನು ಇಲ್ಲದ್ರೆ ನಮ್ಮ ಫೋಟೋವನ್ನು ತೆಗೆಯುವುದನ್ನು ಬಿಟ್ಟು ನಾವು ಅವರಿಗೆ ಗುಪ್ತವಾಗಿ ಕೊಟ್ಟು ಅವರನ್ನು ಸಹಾಯ ಮಾಡುವುದು ನಮ್ಮ ಪ್ರತಿಯೊಬ್ಬರದ್ದು ಕರ್ತವ್ಯ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಹಾಗೆ ನೆರೆಕರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಮ್ಮವನಲ್ಲ ಅಂತ. ಅದನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕಾಗಿದೆ. ಅದನ್ನು ಅರಿತು ಅವರ ಕಷ್ಟ ಸುಖದಲ್ಲಿ ಭಾಗವಹಿಸಬೇಕಾಗಿ ನಾನು ಎಲ್ಲರ ಹತ್ರ ಸಹ ನಮ್ಮ ಸಮುದಾಯ ಹತ್ರ ಸಹ ಪ್ರತ್ಯೇಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಂಕಷ್ಟದ ಉಪ್ಪುನಕ್ಲೆಗೂ ಸಗಾಯ ಮಲ್ತದು ಪರಿಸರದ ದಿಂಜ ಜನಕ್ಲೆಗೂ ಆರಿ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಲ್ತದು ಜನಸೇವೆಡು ತೊಡಗಿ ಸಾಯಿನ ಇಕ್ಬಾಲ್ ಸಾಮಣಿಗೆ ಲಾಕ್ಡೌನ್ ದಾತ್ರ ಬಂಗಡು ಉಪ್ಪುನಕ್ಲೆಗೂ ಸಗಾಯ ಮಲ್ಪುನಿ ನಮ್ಮ ಧರ್ಮ ಪಂಡದು ತೆರಿಪಾದು ನನದುಂಬು ಬರ್ಪುನಿ ರಂಜಾನ್ ತಿಂಗೋಲ್ ಮುಸ್ಲಿಮರಿಗೂ ಪವಿತ್ರ ಉಪವಾಸ ಆಚರಣದ ತಿಂಗೋಲ್. ಪವಿತ್ರ ರಂಜಾನ್ ತಿಂಗೊಳುಡ್ಲ ಕಷ್ಟಡು ಉಪ್ಪುನಕ್ಲೆಗೂ ನಮ್ಮರ್ದು ಆಪಿನಾತ್ ಸಗಾಯ ಮಲ್ಪಡು ರಂಜಾನ್ ತಿಂಗೋಲ್ದ ಪವಿತ್ರ ಆಚರಣೆ ಕೊರೋನಾ ಮಹಾಮಾರಿನ ನಾಶ ಮಲ್ಪಡು ಮಾತರೆಗ್ಲ ಸುಖ ಶಾಂತಿ ನೆಮ್ಮದಿ ತಿಕ್ಕಡು ಪಂಡದು ಇಕ್ಬಾಲ್ ಸಾಮಾಣಿಗೆ ಸಂದೇಶ ಕೊಡ್ತೇರು.